ಸುರತ್ಕಲ್ ಜಂಕ್ಷನ್ ವೃತ್ತಕ್ಕೆ ವೀರ್ ಸಾವರ್ಕರ್ ಹೆಸರಿಡುವ ಕುರಿತು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಮನವಿ ಹಿನ್ನೆಲೆಯಲ್ಲಿ ಪಾಲಿಕೆ ಪರಿಷತ್ತಿಗೆ ಕಾರ್ಯಸೂಚಿ ಮಂಡಿಸಲಾಗಿದ್ದು, ಈ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲು ನಗರ ಯೋಜನೆ ಸ್ಥಾಯಿ ಸಮಿತಿಗೆ ಕಳುಹಿಸಲು ಸಭೆಯಲ್ಲಿ ನಿರ್ಧಾರ ಮಾಡಲಾಯಿತು. ವೀರ ಸಾವರ್ಕರ್ ಹೆಸರು ಇದೀಗ ಮತ್ತೆ ಸುದ್ದಿಯಲ್ಲಿದೆ. ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸುರತ್ಕಲ್ ವೃತ್ತಕ್ಕೆ ವೀರ ಸಾವರ್ಕರ್ ಹೆಸರಿಡುವ ಕುರಿತು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿಯವರು ಪಾಲಿಕೆ ಪರಿಷತ್ತಿಗೆ ಕಾರ್ಯಸೂಚಿ ಮಂಡಿಸಲಾಗಿದ್ದು, ಈ ಬಗ್ಗೆ ವಿಪಕ್ಷ ನಾಯಕ ಎಸ್ಸಿ ವಿನಯರಾಜ್ ಅವರು ಪಾಲಿಕೆ ಸದಸ್ಯ ಮುನೀಬ್ ಬೆಂಗ್ರೆ, ಸಂಸದ್ ಅಬುಬಕರ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲು ನಗರ ಯೋಜನೆ ಸ್ಥಾಯಿ ಸಮಿತಿಗೆ ಕಳುಹಿಸಲು ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿತ್ತು. ಈ ಬಗ್ಗೆ ವಿ4 ನ್ಯೂಸ್ನೊಂದಿಗೆ ಪಾಲಿಕೆಯ ವಿಪಕ್ಷ ನಾಯಕ ಎಸ್ಸಿ ವಿನಯರಾಜ್ ಅವರು ಮಾತನಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಹಲವಾರು ಮಂದಿ ಇದ್ದಾರೆ. ಆದರೆ ವೀರ ಸಾವರ್ಕರ್ ಹೆಸರು ಇಡುವ ಬಗ್ಗೆ ಅವಶ್ಯಕತೆ ಏನು ಇದೆ ಎಂದು ಅವರು ಪ್ರಶ್ನಿಸಿದ್ರು. ವಿ.ಡಿ. ಸಾವರ್ಕರ್ ಅವರು ಏನಿದ್ದಾರೆ, ಅವರ ಹೆಸರನ್ನು ಇವತ್ತು ಸುರತ್ಕಲ್ ಏನು ಒಂದು ಸರ್ಕಲ್ಗೆ ಹಾಕಬೇಕು ಅಂತ ಹೇಳಿ ಅಲ್ಲಿಯ ಶಾಸಕರಾಗಿರುವಂಥ ಭರತ್ ಶೆಟ್ಟಿಯವರು ಒಂದು ಎಜೆಂಡಾವನ್ನು ಮೂವ್ ಮಾಡಿ ಇವತ್ತು ಬಂದಿದೆ. ನನ್ನ ನೇರ ಪ್ರಶ್ನೆ, ಮಂಗಳೂರು ನಗರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ನೋ ಒಂದು ಅಭಿವೃದ್ಧಿ ಪಥದತ್ತ ಸಾಗಿಸುವುದಕ್ಕೆ ಅದೆಷ್ಟೋ ಮಂದಿ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. ಅದರ ಬದಲಾಗಿ ಇವತ್ತು ವೀರ ಸಾವರ್ಕರ್ ಅವರ ಹೆಸರಿಡ್ತಾರೆ ಅಂತ ಹೇಳಿದರೆ, ಅವರು ಸ್ವಾತಂತ್ರ್ಯ ಸಂಗ್ರಾಮ ಒಂದು ಸಂದರ್ಭದಲ್ಲಿ, ಅವರು ಜೈಲಲ್ಲಿದ್ದಂಥ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಕ್ಷಮಾಪಣೆ ಅರ್ಜಿಯನ್ನು ಹಾಕಿ ಜೈಲಿನಿಂದ ಹೊರಬಂದು, ನೀವು ಹೇಳಿದಾಗೆ ನಾನು ಕೇಳ್ತೇನೆ, ನಿಮ್ಮ ವಿರುದ್ಧವಾಗಿ ಯಾವುದೇ ರೀತಿಯಲ್ಲಿ ಹೋರಾಟದಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟದಲ್ಲಿ ನಾನು ಪಾಲ್ಗೊಳ್ಳುವುದಿಲ್ಲ ಅಂತೇಳಿ ಕ್ಷಮಾಪಣೆ ಅರ್ಜಿಯನ್ನು ಬರೆದುಕೊಟ್ಟಂಥ ಒಬ್ಬ ಹೇಡಿಯ ಹೆಸರನ್ನು ಇವತ್ತು ಇಲ್ಲಿ ಸರ್ಕಲ್ಗೆ ಹಾಕಲಿಕ್ಕೆ ಶಾಸಕರು ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದರೆ, ನಮ್ಮ ದೇಶ ಎತ್ತ ಸಾಗ್ತಾ ಇದೆ ಅಂತ ನಾನು ಇವತ್ತು ಪ್ರಶ್ನೆ ಹಾಕ್ತಾ ಇದ್ದೇನೆ. ಇದನ್ನು ಭಾರತ ದೇಶದ ಇತಿಹಾಸವನ್ನು ಓದುವಂಥ ಸಂದರ್ಭದಲ್ಲಿ ಇದು ನಾನು ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಇವತ್ತು ಗೂಗಲನ್ನು ನೀವು ಸರ್ಚ್ ಮಾಡಿ ಅಥವಾ ಇತಿಹಾಸ ಪುಸ್ತಕಗಳ ಪುಟಗಳನ್ನು ನೀವು ನೋಡಿ, ಅದರಲ್ಲಿ ಕ್ಲಿಯರಾಗಿ ಅದರಲ್ಲಿ ಹೇಳಿದ್ದಾರೆ, 3 ಸಲ ಕ್ಷಮಾಪಣಾ ಅರ್ಜಿಯನ್ನು ಬರೆದುಕೊಟ್ಟಂಥ ಒಬ್ಬ ವಿ.ಡಿ. ಸಾವರ್ಕರ್ ಯಾವ ರೀತಿಯಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಹೋರಾಟ ಮಾಡಿದ್ದಾರೆ ಅಂತ ಇವತ್ತು BJPಯ ಈ ಶಾಸಕರು ಹೇಳ್ತಾರೆ. ಅವರು ಹೇಳಲಿ ಯಾವ ರೀತಿಯ ಹೋರಾಟವನ್ನು ಅವರು ಮಾಡಿದ್ದಾರೆ ಇವತ್ತು ಭಾರತ ದೇಶದಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಂತ ಹೇಳುವಂಥದ್ದು. ಇನ್ನು ಆಡಳಿತ ಪಕ್ಷ ಸದಸ್ಯ ವರುಣ್ ಚೌಟ ಅವರು ಮಾತನಾಡಿ, ಸುರತ್ಕಲ್ ಜಂಕ್ಷನ್ಗೆ ವೀರ ಸಾವರ್ಕರ್ ಹೆಸರು ಇಡುವ ಕುರಿತು ಶಾಸಕ ಭರತ್ ಶೆಟ್ಟಿ ಮನವಿ ಮಾಡಿರುವುದನ್ನು ಪಾಲಿಕೆ ಸದಸ್ಯರು ಸ್ವಾಗತ ಮಾಡುತ್ತೇವೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ವೀರ ಸಾವರ್ಕರ್ ಹೆಸರು ಹಾಗೂ ಪುತ್ಥಳಿ ನಿರ್ಮಾಣ ಆಗಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆ ಎಂದು ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ನಮ್ಮ ಮಂಗಳೂರು ಉತ್ತರದ ಶಾಸಕರು ನಮ್ಮ ಸುರತ್ಕಲ್ ಜಂಕ್ಷನ್ಗೆ ವೀರ್ ಸಾವರ್ಕರ್ ಎಂಬ ಹೆಸರನ್ನು ಇಡಬೇಕೆಂದು ಏನು ಮನವಿಯನ್ನು ಸಲ್ಲಿಸಿದ್ದಾರೆ. ಇದನ್ನು ನಾವೆಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಇದನ್ನು ಗೌರವಪೂರ್ವಕವಾಗಿ ಇದನ್ನು ಸ್ವಾಗತಿಸಿದ್ದೇವೆ. ಯಾಕೆಂತೇಳಿದರೆ ಹಲವು ವರ್ಷಗಳಿಂದ ಆ ವೃತ್ತಕ್ಕೆ ಏನಾದರೂ ಒಂದು ಹೆಸರಿಡಬೇಕನ್ನೋ ಅಭಿಪ್ರಾಯ ಅಲ್ಲಿಯ ನಾಗರಿಕರಿದ್ದಿತ್ತು. ಇಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಯಾರ್ಯಾರದೋ ರಾಜಕೀಯ ವ್ಯಕ್ತಿಗಳದ್ದು ಹೆಸರು ಬೇಡ, ಏನಿದ್ರೂ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ವೀರರ ಹೆಸರಿಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ವೀರ್ ಸಾವರ್ಕರ್ ಎನ್ನೋ ಹೆಸರನ್ನು ಸೂಚಿಸಿದ್ದಾರೆ. ಇದನ್ನು ನಾವೆಲ್ಲರೂ ಸ್ವಾಗತಿಸ್ತಿದ್ದೇವೆ. ಅದರ ಜೊತೆಗೆ ಅವರ ಪುತ್ಥಳಿಯನ್ನು ಕೂಡ ಅದೇ ಜಾಗದಲ್ಲಿ ನಾವು ಆ ವೃತ್ತದಲ್ಲಿ ಸ್ಥಾಪಿಸಬೇಕಂತ ನಾವು ಈ ಮಹಾನಗರ ಪಾಲಿಕೆ ಸಭೆಯಲ್ಲಿ ನಾವು ಸೂಚಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ವೃತ್ತಕ್ಕೆ ವೀರ್ ಸಾವರ್ಕರ್ ಎನ್ನುವ ಹೆಸರಿನ ಜೊತೆಗೆ ಪುತ್ಥಳಿ ಕೂಡ ಅಲ್ಲಿ ಸ್ಥಾಪನೆ ಆಗುವಂತೆ ಆಗಲಿ ಎಂದು ನಾವೆಲ್ಲರೂ ಮಹಾನಗರ ಪಾಲಿಕೆಯ ಸದಸ್ಯರು ಈ ಮೂಲಕ ಇದನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಒಟ್ಟಿನಲ್ಲಿ ವೀರ ಸಾವರ್ಕರ್ ಹೆಸರು ಮತ್ತೆ ಸುದ್ದಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.